ಕೊರಟಗೆರೆ ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಪರ ಅಸ್ಸಾಂ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ರೋಡ್ ಶೋ ನಡೆಸಿದರು. ಬೃಹತ್ ಮೆರವಣಿಗೆಗೆ ಆಗಮಿಸಿದ ಅಸ್ಸಾಂ ಸಿಎಂ ರವರನ್ನು ವಿವಿಧ ಕಲಾ ತಂಡಗಳೊಂದಿಗೆ ಕೊರಟಗೆರೆ ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಬರಮಾಡಿಕೊಂಡರು. ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ಎಸ್ಎಸ್ಆರ್ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಯಿತು. ಭಾರೀ ಭದ್ರತೆಯೊಂದಿಗೆ ನಡೆದ ರೋಡ್ ಶೋ ಯಶಸ್ವಿಯಾಯಿತು. ಇದೇ ವೇಳೆ ಮಾತನಾಡಿದ ಅನಿಲ್ ಕುಮಾರ್, ಕೊರಟಗೆರೆ ಕ್ಷೇತ್ರವನ್ನು ಈ ಬಾರಿ ಕಾಂಗ್ರೆಸ್ ಮುಕ್ತ ಕೊರಟಗೆರೆ ಕ್ಷೇತ್ರವನ್ನಾಗಿ ಮಾಡಬೇಕು. ಡಾಕ್ಟರ್ ಜಿ ಪರಮೇಶ್ವರ್ 2600 ಕೋಟಿಯಲ್ಲಿ ಕೊರಟಗೆರೆ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಲು ಅನುದಾನವನ್ನು ತಂದಿದ್ದೇವೆ ಎಂದು ಹೇಳುತ್ತಾರೆ. 2600 ಕೋಟಿ ಹಣದಲ್ಲಿ ಕೊರಟಗೆರೆ ಕ್ಷೇತ್ರವನ್ನು ರಾಜಧಾನಿಯಂತೆ ಅಭಿವೃದ್ಧಿಗೊಳಿಸಬಹುದಿತ್ತು ಎಂದು ಲೇವಡಿ ಮಾಡಿದರು. ಕ್ಷೇತ್ರದ 330 ಹಳ್ಳಿಗಳಲ್ಲಿ 80% ಹಳ್ಳಿಗಳಿಗೆ ನಾನು ಭೇಟಿ ನೀಡಿದ್ದೇನೆ. ಸರಿಯಾದ ರಸ್ತೆಗಳಿಲ್ಲದೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆಗಳಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಾರಿ ಕೊರಟಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಬಹುತೇಕ ಖಚಿತವಾಗಿದೆ ಎಂದು ಅವರು ಹೇಳಿದರು. ಸಾರ್ವಜನಿಕರನ್ನುದ್ದೇಶಿಸಿ ಅಸ್ಸಾಂ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಮಾತನಾಡುವ ಮೊದಲು ಕನ್ನಡದಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು. ಕರ್ನಾಟಕ ಮತ್ತು ಅಸ್ಸಾಂ ಸೇರಿದಂತೆ ಎಲ್ಲ ಭಾಗಗಳಲ್ಲೂ ಬಿಜೆಪಿ ಸರ್ಕಾರವಿದೆ. ಇಡೀ ವಿಶ್ವದಲ್ಲಿಯೇ ನರೇಂದ್ರ ಮೋದಿ ಅವರ ಅಲೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ನೀಡಿದಂತಹ ಮೀಸಲಾತಿ 4% ನಮ್ಮ ಸರ್ಕಾರವು ವಾಪಸ್ ಪಡೆದು ಒಕ್ಕಲಿಗ ಮತ್ತು ಲಿಂಗಾಯತ ಸಮಾಜಗಳಿಗೆ ನೀಡಲಾಗಿದೆ. ನಮ್ಮ ಸರ್ಕಾರ ಎಲ್ಲ ಸಮುದಾಯಗಳ ಪರವಾಗಿ ನಿಂತಿದೆ ಎಂದರು. ಕಾಂಗ್ರೆಸ್ ಸರ್ಕಾರವು ತನ್ನ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ನೀಡಿರುವ ಮೀಸಲಾತಿಯನ್ನು ಕಿತ್ತು ಮತ್ತೆ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುವುದು ಎಂದು ಪ್ರಚಾರ ಬಿಂಬಿಸುತ್ತಿದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುವುದಿಲ್ಲ ಎಂದರು. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಸರ್ಕಾರವು ಜನಪರವಾದಂತಹ ಕೆಲಸಗಳನ್ನು ಮಾಡಿದೆ. ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದೆ ಎಂದು ಅವರು ಹೇಳಿದರು. ಕೊರಟಗೆರೆ ಕ್ಷೇತ್ರದಿಂದ ಪರಮೇಶ್ವರರನ್ನು ಓಡಿಸಬೇಕು ಎಂದ ಅವರು, ರಾಹುಲ್ ಗಾಂಧಿಯ ಗಡ್ಡಕ್ಕೂ ಬೆಲೆ ಇಲ್ಲ, ಅವರ MP ಸ್ಥಾನಕ್ಕೂ ಬೆಲೆ ಇಲ್ಲ ಎಂದು ಲೇವಡಿ ಮಾಡಿದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ದೃಢ ಸಂಕಲ್ಪ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆ 10ನೇ ತಾರೀಕು ಅವರನ್ನ ಮುಕ್ತ ಮಾಡಿಬಿಡಿ. ಇಲ್ಲಿಂದ ಒಂದು ವಿದಾಯ ಮಾಡಿ ಕಳಿಸ್ಕೊಡಿ ಅವ್ರಿಗೆ. ಹೊರಗಡೆ ಹೋಗಿ. ಈ ಸಾರಿ ಖಂಡಿತವಾಗೂ ನಮಗೆ ಗೊತ್ತಿದೆ, ಬಿಜೆಪಿನೇ ಇಲ್ಲಿ ಬರೋದು, ಬಿಜೆಪಿನೇ ಇಲ್ಲಿ ಗೆಲ್ಲೋದು, ಯಾರಿಗೂ ಅನುಮಾನ ಬೇಕಾಗಿಲ್ಲ. ತಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದ್ದೀರಾ, ಇಷ್ಟೊಂದು ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದೀರಾ. ನನಗೆ ಈಗ ಒಂದು ನಿಮ್ಮ ಮತವನ್ನು ಕೊಟ್ಟು ನಿಮ್ಮ ಸೇವಕನಾಗಿ ಕೆಲಸ ಮಾಡಲಿಕ್ಕೆ 24/7 ನಿಮಗೆ ಇಲ್ಲೇ ಸಿಗ್ತೀನಿ. ಕೊರಟಗೆರೆಯಲ್ಲೇ ನನ್ನ ಮನೆ ಇದೆ, ಕೊರಟಗೆರೆಯಲ್ಲೇ ನನ್ನ ಕಚೇರಿ ಇದೆ. ನಾನು ಇಲ್ಲೇ ವಾಸ ಇರ್ತೀನಿ, ಇಲ್ಲೇ ಸಿಗ್ತೀನಿ. ದಯವಿಟ್ಟು ಬೇರೆ ಎಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನೀವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಇಲ್ಲೇ ಸಿಗ್ತೀನಿ. ಕೊರಟಗೆರೆ ತಾಲೂಕು ಕಚೇರಿ ಎದುರುಗಡೆನೆ ನಂದು ಕಚೇರಿ ಇದೆ, ವಾಸಸ್ಥಳ ಇದೆ. ತಾವು ಏನೇ ಕುಂದುಕೊರತೆಗಳಿದ್ರು, ತಮ್ಮ ಏನೇ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೇಕಂದ್ರೆ ತಾವು ಇಲ್ಲೇ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಕ್ಕೆ हम नहीं मानता हूं। हम भारत को हर लोगों के लिए, गरीब के लिए अधिकार देने के लिए काम करता हूं। आज नरेंद्र मोदी जी ने कोविड के समय में हर घर में वैक्सीन पहुंचाया। कोविड का समय से ही हर घर में फ्री रेशन का चावल पहुंचाया। आज हमारा कृषक लोगों के लिए मोदी जी ने 10,000 रुपया कृषक सम्मान निधि का शुरुआत किया। आज कांग्रेस सरकार यहाँ में राहुल गांधी क्या बोल रहे हैं कि मैं गारंटी ले रहा हूँ। अरे बाबा, तुम्हारा MP सीट का गारंटी नहीं है, तुम किसका गारंटी ले रहे हैं? तुम्हारा खुद का गारंटी नहीं है। कभी तुम्हारा दाढ़ी बड़ा हो जाता है, कभी दाढ़ी छोटा हो जाता है, कभी तो MP बनता है, कभी घर से बाहर, कभी घर से अंदर। तुम जब खुद का गारंटी नहीं ले सकता है तो दूसरा का गारंटी तुम कैसे ले सकता है? ये मैं कांग्रेस वाला को पूछना चाहता हूँ। भाई कांग्रेस भाइयों, तुम लोग तुम्हारा गारंटी से कहाँ काम हुआ है? हिमाचल प्रदेश में बोला था
कि महिलाओं को मैं 1500 रुपया दूंगा महीना, क्या दिया है? तुमने बोला था कि मैं इलेक्ट्रिसिटी फ्री करूंगा, कौन सा प्रदेश में तुमने इलेक्ट्रिसिटी फ्री किया है? राहुल बाबा, दूसरा का गारंटी बाद में लेना, पहले तुम खुद का गारंटी ले लो, ये सबसे बड़ा बात होगा।